ಕಾಪುವಿನ ಖ್ಯಾತ ಸಮಾಜ ಸೇವಕ ಸುರೇಶ್ ಶೆಟ್ಟಿಯವರು ಕೋವಿಡ್ ಕಾಯಿಲೆಯಿಂದ ಮೃತಪಟ್ಟ ಮಧ್ಯವಯಸ್ಕರ ಶವ ಸಂಸ್ಕಾರವನ್ನು ನೆರವೇರಿಸ್ತಾ ಇದ್ದಾರೆ. ಕಾಪುವಿನ ಮಾರಿಗುಡಿ ಬಳಿಯ ನಿವಾಸಿಯೋರ್ವರು ಕೋವಿಡ್ ಕಾರಣದಿಂದ ಬುಧವಾರ ಸಂಜೆ ಮೃತಪಟ್ಟಿದ್ದು, ಅವರ ಕುಟುಂಬಿಕರು ಕಾಪುವಿನ ಸಮಾಜ ಸೇವಕ ಸೂರ್ಯ ಶೆಟ್ಟಿಯವರನ್ನು ಶವ ಸಂಸ್ಕಾರಕ್ಕಾಗಿ ಸಂಪರ್ಕಿಸಿದ್ದಾರೆ. ಸೂರ್ಯ ಶೆಟ್ಟಿಯವರು ಪಿಪಿ ಕಿಟ್ ಧರಿಸಿ ಶವ ಸಂಸ್ಕಾರದ ಕಾರ್ಯ ನೆರವೇರಿಸಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಮೃತ ವ್ಯಕ್ತಿಯ ಕುಟುಂಬಿಕರು ಸೂರ್ಯ ಶೆಟ್ಟಿಯವರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಶವ ಸಂಸ್ಕಾರದ ನಡುವೆ ಮೃತ ಕುಟುಂಬಿಕರು ಕೂಡ ಸಹಕಾರ ನೀಡಿದ್ದಾರೆ.